ಹಾಯ್ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷತಾ ಆ್ಯಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಸ್ಟೈಲಿಂಗ್ ಮಾಡಿದಾಗ ನೀವೆಲ್ಲರ ಪ್ರೀತಿಯ ಪ್ರಶ್ನೆ ಬರುತ್ತೆ ನನಗೆ, ನೀವು ಹೇಗೆ ಹೈಪೋನಿ ಕಟ್ತೀರಾ ಅದನ್ನು ನೋಡಬೇಕು ಇವತ್ತು ಅಂತ. ಡೆಫಿನೆಟ್ ಆಗಿ ಇವತ್ತಿನ ವಿಡಿಯೋದಲ್ಲಿ ನನ್ನ ಮೋಸ್ಟ್ ಕಾಮನ್ ಆ್ಯಂಡ್ ದ ಮೋಸ್ಟ್ ರಿಕ್ವೆಸ್ಟೆಡ್ ಹೈಪೋನಿ ಹೇಗೆ ಕಟ್ತೀನಿ, ಅದು ಹೇಗೆ ಅಷ್ಟು ಚೆನ್ನಾಗಿ ಫ್ಲಾಟ್ ಆಗಿರಲ್ಲ ಬಟ್ ಹೈ ಆಗಿರುತ್ತೆ ಆ್ಯಂಡ್ ಚೆನ್ನಾಗಿ ವಾಲ್ಯೂಮ್ ಕೊಡುತ್ತೆ ಅಂತ ಒಂದು ಸ್ಮಾಲ್ ಚೆಕ್ನ ತೋರಿಸ್ತೀನಿ. ಹಾಗೆಯೇ ನಾನು ಯೂಸ್ ಮಾಡೋ ಸ್ಟ್ರೈಟ್ನರ್, ನಾನು ಯೂಸ್ ಮಾಡೋ ಹೇರ್ ಸಿರಮ್, ಹೇರ್ ಪ್ರೊಟೆಕ್ಷನ್, ಹೀಟ್ ಪ್ರೊಟೆಕ್ಷನ್ ಪ್ರತಿಯೊಂದು ಗೊತ್ತಾಗುತ್ತೆ. ಸೊ ತಡ ಮಾಡ್ದೆ ಈ ಒಂದು ವಿಡಿಯೋನ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ವಿಡಿಯೋ ಶುರು ಮಾಡೋ ಮುಂಚೆ ನನ್ನ ನ್ಯಾಚುರಲ್ ಹೇರ್ ನೀವೆಲ್ಲರೂ ನೋಡಿ. ದಿಸ್ ಇಸ್ ಮೈ ನ್ಯಾಚುರಲ್ ಹೇರ್ ವಿದೌಟ್ ಸ್ಟ್ರೈಟ್ನಿಂಗ್. ವೇವಿ ಇದೆ ಆ್ಯಂಡ್ ಕೆಳಗಡೆ ಫ್ರಿಜಿ ಇದೆ ಬಿಕಾಸ್ ಸ್ವಲ್ಪ ಕಲರಿಂಗು ಮಾಡಿದ್ದೀನಿ ನಾನು. ಬಟ್ ಇಲ್ಲಿ ನೋಡಿದ್ರೆ ಇಷ್ಟು ಸಾಫ್ಟ್ ಇದೆ, ಇಲ್ಲಿಂದ ಫ್ರಿಜ್ ಇರುತ್ತೆ. ಸೊ ಬೇಸಿಕ್ಲಿ ನಾನು ಒಂದು ಪಾಯಿಂಟ್ನ ಹೇಳಲೇಬೇಕು. ಇಲ್ಲಿ ನಿಮ್ಮ ಹೇರ್ ಟೆಕ್ಸ್ಚರ್ ಇಲ್ಲಿ ಬೇರೆ ಇರುತ್ತೆ, ಇಲ್ಲಿ ಬೇರೆ ಇರುತ್ತೆ, ಇಲ್ಲಿ ಬೇರೆ ಇರುತ್ತೆ. ಬಟ್ ಈ ಒಂದು ಟೆಕ್ಸ್ಚರ್ನ ಈವನ್ ಮಾಡೋದು ಹೇಗೆ, ನಾನು ಯಾವ ರೀತಿ ಮೇಂಟೈನ್ ಮಾಡ್ತೀನಿ ಅದನ್ನು ತಿಳಿಸ್ಕೊಡ್ತೀನಿ. ಸೊ ಫಸ್ಟ್ ನಾನು ಈ ಥರ ಇರೋ ಹೇರ್ನ ಸ್ಟ್ರೈಟ್ನಿಂಗ್ ಮಾಡಬೇಕಲ್ಲ. ಬಟ್ ಅದಕ್ಕೂ ಮುಂಚೆ ನಿಮ್ಗೊಂದು ವಿಷಯ ಗೊತ್ತಾ, ನನ್ನ ಹೇರ್ ಮುಂಚೆಯಿಂದನೂ ಇವಾಗ ಬರ್ತಾ ನೋಡಿದ್ರೆ ಇವಾಗ ಹೇರ್ ಕಂಡೀಷನ್ ತುಂಬಾ ಚೆನ್ನಾಗಿದೆ. ಮೈಸೂರಲ್ಲಿದ್ದಾಗ ನನ್ನ ಹೇರ್ ಒಂದು ಪಿಕ್ಚರ್ ಹಾಕಿರ್ತೀನಿ ನೋಡಿ, ಫುಲ್ ಕರ್ಲ್ಸ್ ಇತ್ತು ಆ್ಯಂಡ್ ಜಾಸ್ತಿ ಫ್ರಿಜಿ ಇತ್ತು. ಬೆಂಗಳೂರು ಬಂದ ಮೇಲೂ ವ್ಯತ್ಯಾಸ ಆಯಿತು. ಉಡುಪಿನಲ್ಲಿ ಹೋದಾಗ ಇನ್ನೂ ಜಾಸ್ತಿ ಕರ್ಲ್ಸ್ ಇರುತ್ತೆ, ಸ್ವೆಟ್ಟಿಂದ ಇನ್ನೂ ಜಾಸ್ತಿ ಡ್ರೈನೆಸ್ ಆಗುತ್ತೆ. ಬಟ್ ಇಲ್ಲಿ ಯಾಕೋ ಗೊತ್ತಿಲ್ಲ, ಮೇಂಟೈನ್ ಆಗಿದೆ ಸಾಕು. ಬಟ್ ಜಾಸ್ತಿ ಹೇರ್ ಫಾಲ್ ಇದೆ ನನಗೆ. ಐ ಡೋಂಟ್ ನೋ, ಮೇ ಬಿ ಜಾಸ್ತಿ ಪ್ರೋಟೀನ್ ನಾನು ತಗೋಬೇಕು. ಎನಿವೇಸ್, ಫಸ್ಟ್ ಥಿಂಗ್ಸ್ ಫಸ್ಟ್, ನಿಮಗೆ ಕ್ಯೂರಿಯಾಸಿಟಿ ಇರೋದು ನಾನು ಹೇಗೆ ಹೈಪೋನಿ ಕಟ್ತೀನಿ ಅನ್ನೋದಲ್ವಾ. ಸೊ ಅದು ಮಾಡಬೇಕು ಅಂದರೆ ನಾನು ಫಸ್ಟ್ ಚೆನ್ನಾಗಿ ಹೇಗೆ ಪ್ರತಿಯೊಂದು ವೀಡಿಯೋಗೆ ಹೇರ್ನ ಸ್ಟ್ರೈಟ್ ಮಾಡ್ತೀನಿ, ಯಾವ ಹೇರ್ ಸ್ಟ್ರೈಟ್ನರ್ ಯೂಸ್ ಮಾಡೋದು, ಎಷ್ಟು ಎಕ್ಸ್ಪೆನ್ಸಿವ್ದು ಎಲ್ಲ ತಿಳಿಸ್ಕೊಡ್ತೀನಿ. ಸ್ಟೆಪ್ 1, ನಾನು ಹೇರ್ ಸ್ಟ್ರೈಟ್ನಿಂಗ್ ಮಾಡಬೇಕು ಅಂದರೆ ಕೂದಲನ್ನ ಕೋಮ್ ಮಾಡಬೇಕು, ಇಲ್ಲಾಂದರೆ ಸ್ಟ್ರೈಟ್ನಿಂಗ್ ಮಾಡೋದು ಇಂಪಾಸಿಬಲ್. ಸೊ ನಾನು ಕೋಮ್ ಮಾಡೋದಕ್ಕೆ ಯಾವ ಕೋಮ್ನ ಯೂಸ್ ಮಾಡ್ತೀನಿ ಅಂತ ನೋಡಿ. ತಲೆ ಬಾಚ್ತಾ ಇದ್ದಾಗ ನಿಮಗೆ ಗೊತ್ತೇ ಇರುತ್ತೆ, ಟ್ಯಾಂಗಲ್ಸ್ ಆಗೇ ಆಗುತ್ತೆ, ಅದ್ರ ಸಿಕ್ ಅಂತೀವಲ್ಲ ಅದು ಇದ್ದೇ ಇರುತ್ತೆ. ಸೊ ಅದನ್ನ ತೆಗಿಬೇಕು ಅಂದ್ರೆ ಈ ತರದ ಬಾಚಣಿಗೆ ಯೂಸ್ ಮಾಡಬೇಕು, ಈ ತರದ ಕೋಮ್. ಸ್ಪೆಸಿಫಿಕ್ ಆಗಿ ಯಾಕೆ ಈ ತರದ ಕೋಮ್ಸ್ ಅಂದ್ರೆ, ಇಲ್ಲಿ ನೋಡಿದೀರಾ ಜಾಸ್ತಿ ಗ್ಯಾಪ್ಸ್ ಇದೆ ಅಲ್ವಾ. ಅದೇ ನೀವು ಈ ತರದ ಕೋಮ್ಸ್ ನ ಯೂಸ್ ಮಾಡಿದ್ರೆ ಇಲ್ಲಿ ಸ್ವಲ್ಪ ಚಿಕ್ಕ ಗ್ಯಾಪ್ಸ್ ಇದೆ, ಅದರಿಂದ ನಿಮ್ಮ ಕೂದಲು ಜಾಸ್ತಿ ಉದುರುತ್ತೆ. ಬಿಕಾಸ್ ನಾವು ಪ್ರೆಷರ್ ಹಾಕ್ತೀವಲ್ಲ, ಈ ಕೋಮ್ ಯೂಸ್ ಮಾಡಿದಾಗ ಪ್ರೆಷರ್ ಹಾಕೋ ಅವಶ್ಯಕತೆ ಬರಲ್ಲ ಅಷ್ಟೊಂದು, ಆ್ಯಂಡ್ ನೀಟಾಗಿ ನಿಮ್ಮ ಟ್ಯಾಂಗಲ್ಸ್ ಎಲ್ಲ ಹೋಗುತ್ತೆ. ಸೊ ಬೇಗ ಟ್ಯಾಂಗಲ್ಸ್ನ ತೆಗಿದ್ದೀನಿ. ಆಮೇಲೆ ನನ್ನ ಹೀಟ್ ಪ್ರೊಟೆಕ್ಷನ್ ಯಾವುದು ಅಂತ ನೋಡಿ. ಆ್ಯಂಡ್ ಯಾವತ್ತು ಪ್ಲೀಸ್ ನಿಮ್ಮ ಹೇರ್ ಜೊತೆ ಜೆಂಟಲ್ ಆಗಿರಿ. ಸಿಕ್ ಹೋಗ್ತಾ ಇಲ್ಲ ಅಂತ ಜಾಸ್ತಿ ಪ್ರೆಷರ್ ಮಾಡಬೇಡಿ. ಸೊ ನೋಡಿದ್ರೆ ನೀವು ಇಲ್ಲೆಲ್ಲ ಸಿಕ್ ಏನೂ ಇರಲ್ಲ. ಸೊ ಇಲ್ಲಿ ನೀವು ಈ ಥರ ಕೋಮ್ ಲೈಟಾಗಿ ಮಾಡಿದ್ರೆ ಸಾಕು. ಸೊ ಇಲ್ಲಿ ಕೆಳಗಡೆ ಮಾಡಬೇಕಾದ್ರೆ ಕೈನ ಹೀಗೆ ಹಿಡಿದ್ಬಿಟ್ಟು ನಾನು ಈ ಥರ ಕೋಮ್ ಮಾಡ್ತೀನಿ. ಥೋಡಾ ಆಯಿತು. ಸೊ ನನಗೆ ಮಾಮೂಲಿ ಇಷ್ಟು ಹೇರ್ ಹೋಗುತ್ತೆ, ವಿಚ್ ಇಸ್ ಓಕೆ, ಇಟ್ಸ್ ನಾರ್ಮಲ್ ಅಷ್ಟು ಹೋದರೆ. ಬಟ್ ದಿನಕ್ಕೆ ಅದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಪದೇ ಹೋಗ್ತಾ ಇದ್ರೆ ಅದು ಹೇರ್ ಫಾಲ್ ಅಂತ ಹೇಳ್ತೀವಿ. ಇಲ್ಲಾಂದರೆ ಕೋಮ್ ಮಾಡಬೇಕಾದ್ರೆ ಅಷ್ಟು ಮಿನಿಮಲ್ ಲೇಡೀಸ್ ಹೋಗುತ್ತೆ. ಸೊ ಡೋಂಟ್ ವರಿ ಅಬೌಟ್ ಇಟ್. ನೆಕ್ಸ್ಟ್ ಸ್ಟೆಪ್ ಏನು ಅಪ್ಪ, ನಾನು ಸ್ವಲ್ಪ ಹೀಟ್ ಪ್ರೊಟೆಕ್ಷನ್ ಹಾಕ್ತೀನಿ ಸ್ಟ್ರೈಟ್ನಿಂಗ್ ಮಾಡೋ ಮುಂಚೆ. ಇಲ್ಲಿದೆ ನನ್ನ ಹೇರ್ ಸ್ಟ್ರೈಟ್ನರ್, ಅದನ್ನು ಪ್ಲಗ್ಗೆ ಫಿಕ್ಸ್ ಮಾಡಿದ್ದೀನಿ. ಆ್ಯಂಡ್ ಇದಿಲ್ಲಿರಲಿ, ಒಂದು ಸ್ವಲ್ಪ ಹೊತ್ತು ಬಿಸಿ ಆಗುತ್ತೆ. ಸ್ವಲ್ಪ ಹೊತ್ತು ಅಂದರೆ ಜಸ್ಟ್ ಸೆಕೆಂಡ್ಸಲ್ಲೇ ಆಗುತ್ತೆ. ಕ್ಲಿಪ್ ಆ್ಯಂಡ್ ನಾನು ಯೂಸ್ ಮಾಡೋದು ಬಿ ಬ್ಲಂಟ್ ಅವರ ಈ ಒಂದು ಹೇರ್ ಸಿರಮ್. ಇದು ಹೀಟ್ ಪ್ರೊಟೆಕ್ಷನ್ ಸಿರಮ್. ಸೊ ಸ್ಟ್ರೈಟ್ನಿಂಗ್ ಮಾಡೋ ಮುಂಚೆ ನಾನು ಪ್ರತಿ ಸತಿ ಇದನ್ನು ನನ್ನ ಪಾಮಲ್ಲಿ ತಗೋತೀನಿ. ಇಷ್ಟು ತಗೊಂಡ್ಬಿಟ್ಟು ಇದನ್ನು ಈ ರೀತಿ ಮಾಡಿಬಿಟ್ಟು ಕೂದಲಿಗೆ ಹಿಂಗೆ ಮೇಲಿಂದ ಕೆಳಗಡೆ ನಾನು ಇದನ್ನು ಹಾಕೊಡ್ತೀನಿ. ಕೆಳಗಡೆ ಮಾತ್ರ ಅಲ್ಲ, ಇಡೀ ಕೂದಲು ಸ್ಟ್ರೈಟನ್ ಆಗುತ್ತೆ. ಸೊ ಎಲ್ಲ ಪಾರ್ಟ್ಸ್ಗೆ ಎಲ್ಲ ಕಡೆನೂ ಈ ಥರ ನೀವು ಸಿರಮ್ನ ಹಚ್ಕೋಬೇಕು. ಜಾಸ್ತಿ ಹಚ್ಕೊಂಡ್ರೆ ಏನಾಗುತ್ತೆ ಗೊತ್ತಾ, ಅದು ಆಯಿಲಿ ಟೆಕ್ಸ್ಚರ್ ಥರ ಕಾಣಿಸುತ್ತೆ. ಸೊ ಒಂದು ಸ್ವಲ್ಪನೇ ಸಾಕು. ಆ್ಯಂಡ್ ಜಾಸ್ತಿ ಇಲ್ಲಿ ಹಾಕೋದಕ್ಕೆ ಹೋಗ್ಬೇಡಿ, ಅದು ಆಯಿಲಿ ಥರ ಕಾಣಿಸುತ್ತೆ. ಹೇರ್ ಸಿರಮ್ ಹಾಕಿದಾಗ ಇನ್ಫ್ಯಾಕ್ಟ್ ತುಂಬಾನೇ ಚೆನ್ನಾಗಿರೋ ಫ್ರೇಗ್ರೆನ್ಸ್ ಕೂಡ ಬರುತ್ತೆ ನಮ್ಮ ಕೂದಲಿಗೆ. ಈ ಪ್ರಾಡಕ್ಟ್ ನೋಡಿ, ಬಿ ಬ್ಲಂಟ್ ಅವ್ರದ್ದು. ಇವಾಗ ಇಷ್ಟಿದೆ. ನಾನು ಮೈಸೂರಿಂದನೂ ಇವತ್ತು ತನಕನೂ ಇದನ್ನೇ ಯೂಸ್ ಮಾಡ್ತಾ ಇದ್ದೀನಿ. 2 years ಆಯಿತು. ಮಧ್ಯದಲ್ಲಿ ಚೇಂಜ್ ಮಾಡಿದ್ದೀನಿ, ಬಟ್ ದಿಸ್ ಇಸ್ ಮೈ ಮೋಸ್ಟ್ ಫೇವರೇಟ್ ಬಿಕಾಸ್ ಇದು ಇಂಟೆನ್ಸ್ ಮಾಯಿಶ್ಚರ್ ಹೇರ್ ಸಿರಮ್ ಆ್ಯಂಡ್ ಇದು ಹೀಟ್ ಪ್ರೊಟೆಕ್ಷನ್ ಸಿರಮ್. ಸೊ ಮೈ ಫೇವ್ರೆಟ್. ಥರ್ಡ್ ಸ್ಟೆಪ್, ಹೇರ್ ಸ್ಟ್ರೈಟ್ನರ್.
ನಾನು ಯೂಸ್ ಮಾಡುವಂಥ ಹೇರ್ ಸ್ಟ್ರೈಟ್ನರ್ ಬಂದ್ಬಿಟ್ಟು ಫಿಲಿಪ್ಸ್ ಅವರ ಕೆರಾಶೈನ್ ಹೇರ್ ಸ್ಟ್ರೈಟ್ನರ್. ಇದು ಎಷ್ಟು ವರ್ಷ ಆಯಿತು ಗೊತ್ತಾ? ನನ್ನ 2018 ಬರ್ತ್ಡೇಗೆ ನನ್ನ ಫ್ರೆಂಡ್ ನನಗೆ ಗಿಫ್ಟ್ ಮಾಡಿದ್ದು 3.5 years ಆಗ್ತಾ ಬಂತು. ಬಟ್ ಆವತ್ತಿಂದ ಇವತ್ತು ತನಕ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ಟಾಪ್ ನಾಚ್ ಕ್ವಾಲಿಟಿ. ಆ್ಯಂಡ್ ಇಲ್ಲಿ ಒಳಗಡೆ ಗೋಲ್ಡನ್ ಸೈನ್ ಅಲ್ಲ, ಶೇಡ್ ಇದೆ. ಎನಿವೇಸ್, ಇವಾಗ ಸ್ಟ್ರೈಟ್ನಿಂಗ್ ಮಾಡಬೇಕು ಅಂದರೆ ನಾನು ಕೂದಲನ್ನ ಟೈಮ್ ಮಾಡಬೇಕು. ಎಲ್ಲ ಒಟ್ಟಿಗೆ ಮಾಡೋಕ್ಕಾಗುತ್ತಾ? ನೋ ಚಾನ್ಸ್. ಒಬ್ಬೊಬ್ರು ಒಂದೊಂದು ರೀತಿ ಮಾಡ್ತಾರೆ. ಇದು ನಾನು ಮಾಡುವಂಥ ಮೆಥಡ್. ಕೂದಲನ್ನ ಈ ಥರ ಡಿವೈಡ್ ಮಾಡ್ತೀನಿ. ಡಿವೈಡ್ ಮಾಡಿದಾಗ ಈ ಪೋರ್ಷನ್ ಇದೆಯಲ್ಲ, ಇವಾಗ ನಾನು ರೌಂಡ್ ಮಾಡ್ತಾ ಇದ್ದೀನಿ, ಅದು ಸ್ವಲ್ಪನೇ ತಗೊಂಡ್ಬಿಟ್ಟು ಈ ಥರ ಕ್ಲಿಪ್ಪಲ್ಲಿ ಸೆಕ್ಯೂರ್ ಮಾಡೋದು. ಓಕೆ, ಫೈನಲಿ ಇದಾಯ್ತಾ? ಅದಾದಮೇಲೆ ಇಲ್ಲಿ ಕೂದಲನ್ನ ಸೆಕ್ಷನ್ ಬೈ ಸೆಕ್ಷನ್ ತಗೋತೀನಿ. ಪ್ಲೀಸ್ ನೋಡಿ, ನೀವು ಕೂದಲನ್ನ ಇಷ್ಟು ಸೆಕ್ಷನ್ ತಗೊಂಡು ಒಂದೇ ಸತಿ ಸ್ಟ್ರೈಟ್ನಿಂಗ್ ಮಾಡಿದ್ರೆ ಆಗಲ್ಲ, ಅದು ಚೆನ್ನಾಗಿ. ಇಷ್ಟೇ ತಗೋಬೇಕು, ಸ್ವಲ್ಪನೇ ತಗೊಂಡು ಮಾಡಿದ್ರೆ ನೀಟಾಗಿ ಆಗುತ್ತೆ. ಎಸ್, ಟೈಮ್ ಬೇಕಾಗುತ್ತೆ, ಬಟ್ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಟೈಮ್ ಬೇಕೇ ಆಗುತ್ತೆ. ಕೆಲಸ ಯಾವುದೇ ಚೆನ್ನಾಗಾಗಬೇಕು ಅಂದರೆ ಸ್ವಲ್ಪ ಟೈಮ್ ಜಾಸ್ತಿನೇ ಬೇಕಾಗುತ್ತೆ ಅಷ್ಟೇ. ಇದು ಜಾಸ್ತಿ ಹೀಟ್ ಆಗಿದೆ ಇವಾಗ, ಸೊ ಡೋಂಟ್ ಮೈಂಡ್. ಅಲ್ಲಿ ಮಿರರ್ ಇದೆ. ಸ್ಲೋಲಿ, ಜಾಸ್ತಿ ಈ ಥರ ಪುಷ್ ಮಾಡಬೇಡಿ ಒಂದೇ ಸತಿಗೆ, ಏನೂ ಆಗಲ್ಲ. 2-3 ಸತಿ ಮಾಡಬೇಕು. ನೀವು ಸ್ಲೋಲಿ ಸ್ಟೆಪ್ ಬೈ ಸ್ಟೆಪ್ ತಗೊಂಡು ಹೋದರೆ, ನಿಧಾನಕ್ಕೆ ಮಾಡಿದ್ರೆ ಒಂದೇ ಸತಿಗೆ ಆಗಿಬಿಡುತ್ತೆ. ಚಡಾ ಆಗೇ ಹೋಯ್ತು. ತುಂಬಾ ಸಿಲ್ಕಿಯಾಗಿ ಕಾಣಿಸುತ್ತೆ. ಇನ್ಫ್ಯಾಕ್ಟ್ ಕೆರಾಶೈನ್ ಸ್ಟ್ರೈಟ್ನರ್ ಯೂಸ್ ಮಾಡೋದ್ರಿಂದ ಕೂದಲು ಸಿಲ್ಕಿ ಕೂಡ ಆಗುತ್ತೆ ಇದರಲ್ಲಿ, ಬಿಕಾಸ್ ಅದರಲ್ಲಿ ಆ ಒಂದು ಎಕ್ಸ್ಟ್ರಾ ಪ್ರೊಟೆಕ್ಷನ್ ಲೇಯರೇ ಕೊಟ್ಟಿದ್ದಾರೆ. ನನಗಿದು ಮಾಡಿ ಅಭ್ಯಾಸ ಇದೆಯಲ್ಲ, ಸೊ ನನಗೇನು ಕಷ್ಟ ಅಂತ ಅನಿಸೋದೇ ಇಲ್ಲ ಇದನ್ನು. ಆ್ಯಂಡ್ ಬೇಗನೂ ಮಾಡಿ ಮುಗಿಸ್ತೀನಿ ನಾನು ಯೂಶ್ವಲಿ ಮಾಡಬೇಕಾದ್ರೆ. ಇದು ಸೆಕೆಂಡ್ ಸೆಕ್ಷನ್. ನನಗೆ ಇನ್ಫ್ಯಾಕ್ಟ್ ಮಿರರು ಬೇಡ ಇದು ಮಾಡಬೇಕಾದ್ರೆ, ಹಾಗೆ ಮಾಡ್ಬೋದು. ಬಟ್ ಹುಷಾರಾಗಿ ಮಾಡಿ ಆಯಿತಾ? ನಾನು ತುಂಬ ಸತಿ ಇಲ್ಲಿ ಎಲ್ಲ ತಾಗಿದೆ, ನನಗೆ ಸ್ವಲ್ಪ ಲೈಟಾಗಿ ಬರ್ನ್ಸ್ ಆಗಿದೆ. ಆ್ಯಂಡ್ ನನಗೆ ಒಂದು ಹೇರಿಂದ ಇನ್ನೊಂದು ಹೇರ್ ಮಿಕ್ಸಪ್ ಆಗಲ್ಲ. ನನಗೆ ಗೊತ್ತಾಗುತ್ತೆ ಯಾವ ಕೂದಲಾಗಿದೆ, ಯಾವ ಕೂದಲಾಗಿಲ್ಲ ಅಂತ. ನಂತರ ಮಾತಾಡೋಕೆ ಹೋಗ್ಬೇಡಿ. ಇದು ಮಾಡಬೇಕಾದ್ರೆ ಇದ್ರ ಮೇಲೇ ಗಮನ ಇರಲಿ, ಬಿಕಾಸ್ ಇದು ತುಂಬಾ ಹೀಟ್ ಇರುತ್ತೆ. ಆ್ಯಂಡ್ ಮಾಡಿರೋ ಕೂದಲ ಮೇಲೆ ಹಿಂಗೆ ಹೋಗಿ ಮುಟ್ಟಿದ್ರೆ ಬಿಸಿ ಅಂತೆಲ್ಲ ಹೇಳಬೇಕು. ಸೊ ಬಿ ಕೇರ್ಫುಲ್, ಎಕ್ಸ್ಟ್ರಾ ಕೇರ್ಫುಲ್ ಆಯಿತಾ? ಕೆನ್ ಯು ಸಿ ದ ಡಿಫ್ರೆನ್ಸ್? ಆ್ಯಂಡ್ ಒಂಚೂರು ಕೈ ನೋವು ಆಗಲ್ಲ, ನೋ ಡಿಸ್ಟರ್ಬೆನ್ಸ್, ಆರಾಮ ಅನಿಸುತ್ತೆ. ಬಿಕಾಸ್ ಮಾಡಿ ಪ್ರಾಕ್ಟೀಸ್ ಇದೆಯಲ್ಲ. ಫಸ್ಟ್ ಟೈಮ್ ನಿಮ್ಗೆ ಅನ್ಸುತ್ತೆ ಅಯ್ಯೋ ಎಲ್ಲಿಂದ ಹಾಕೋದಪ್ಪ, ಹೇಗೆ ಮಾಡೋದು, ಇಟ್ಸ್ ಡಿಫಿಕಲ್ಟ್ ಅಂತ. ಬಟ್ ಹೋಗ್ತಾ ಎಷ್ಟು ವರ್ಷ ಆಯ್ತು ನನಗಿವಾಗ. ಇದಕ್ಕಿಂತ ಮುಂಚೆ ನನ್ನ ಹತ್ರ ಒಂದು ತುಂಬ ಚೀಪರ್ದಿತ್ತು, 500 ರೂಪಾಯಿದು. ಅದ್ರಲ್ಲಿ ಮಾಡೋದಕ್ಕೆ ನನಗೆ ಅರ್ಧ ಗಂಟೆ ಮೇಲೆ ಆಗ್ತಾಯಿತ್ತಲ್ಲ ಕೂದಲು ಸ್ಟ್ರೈಟ್ ಮಾಡೋದಕ್ಕೆ. ಓ ಮೈ ಗಾಡ್, ಅದಂತೂ ತುಂಬ ಬ್ಯಾಡ್ ಇತ್ತು. ಅದೆಲ್ಲಿ ತಗೊಂಡೆ ಗೊತ್ತಾ? ಉಡುಪಿ ಉತ್ಸವ ಎಲ್ಲ ಬರುತ್ತಲ್ಲ, ಅಲ್ಲಿ ತಗೊಂಡಿದ್ದು ನಾನು 500 ರೂಪಾಯಿಗೆ. ಅದನ್ನು 1 ವರ್ಷ ಓಡಿಸಿದ್ದೀನಿ. ಆಮೇಲೆ ಅಷ್ಟರಲ್ಲಿ ನೋಡಿದ್ರೆ ನನಗೆ ಸರ್ಪ್ರೈಸಾಗಿ ಗಿಫ್ಟೇ ಬಂದ್ಬಿಡ್ತು. ಓಕೆ, ಇಲ್ಲಿ ತನಕ ಬ್ಯಾಕ್ ಪೋರ್ಷನ್ ಆಯಿತು. ಸೊ ಕಂಪ್ಲೀಟಾಗಿ ಫಿನಿಶ್ ಮಾಡಿದ್ದೀನಿ. ಅದನ್ನು ಹಿಂದೆ ಹಾಕ್ಬಿಟ್ಟು ಇದನ್ನು ಎದುರುಗಡೆ ತಂದು ಇದೇ ಕ್ಲಿಪ್ನ ಹಿಂದ್ಗಡೆ ಕೂದಲನ್ನ ಸೆಕ್ಯೂರ್ ಮಾಡೋದಕ್ಕೆ ಉಪಯೋಗಿಸ್ತೀನಿ. 4-5 ಸೆಕ್ಷನ್ ಮಾಡಿ ಈ ಥರ ಮಾಡ್ತೀನಿ. ಯಾಕಂದರೆ ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಈ ಥರ ಎದುರುಗಡೆ ಮಾಡ್ತೀನಿ, ನಾರ್ಮಲಾಗಿ ಯಾಕೆ ಮಾಡಲ್ಲ ಅಂತ. ಸ್ಟ್ರೈಟ್. ಸೊ ಇದೆಲ್ಲ ಇವಾಗ ಸ್ಟ್ರೈಟ್ ಆಯ್ತಲ್ಲ, ಇದನ್ನು ನಾನು ಹಿಂಗೆ ಮಾಡ್ತೀನಿ. ಅವಾಗ ನೋಡಿದ್ರ ಯಾವ ರೀತಿ ಬೌನ್ಸಿ ಆಗಿರುವಂಥ ವಾಲ್ಯೂಮ್ ಕೊಡುತ್ತೆ. ಅದೇ ನಾನು ಈ ಥರ ಇದ್ದು ಈ ಥರ ಫುಲ್ ಮಾಡ್ತಾ ಇದ್ರೆ ಅದೇನಾಗುತ್ತೆ, ಫ್ಲ್ಯಾಟ್ ಆಗೋಗುತ್ತೆ ಈ ಥರ. ಕೆನ್ ಯು ಸಿ ದ ಡಿಫ್ರೆನ್ಸ್? ಬಟ್ ನಾನು ಈ ಥರ ಉಲ್ಟಾ ಮಾಡಿ ಸ್ಟ್ರೈಟ್ನಿಂಗ್ ಮಾಡಿದಾಗ ಈ ಥರ ಬೌನ್ಸಿ ಎಫೆಕ್ಟ್ ಸಿಗುತ್ತೆ, ಸ್ಟ್ರೈಟ್ ಬೌನ್ಸಿ ಎಫೆಕ್ಟ್. ಸೊ ಅದಕ್ಕಾಗಿ ನಾನು ಫ್ರಂಟ್ ಪೋರ್ಷನ್ನ ಉಲ್ಟಾ ಮಾಡ್ತೀನಿ. ನೀವು ಈ ಥರನಾದರೂ ಬಿಡ್ಬೋದು. ಬಟ್ ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಪೋನಿ ತೋರಿಸಿಲ್ಲ ಅಂದರೆ ಈ ವಿಡಿಯೋ ಕಂಪ್ಲೀಟ್ ಆಗೋದ ನೋ ಚಾನ್ಸ್. ಸೊ ಬನ್ನಿ, ನನ್ನ ವೆರಿ ಸಿಂಪಲ್ ಆ್ಯಂಡ್ ಈಸಿ ಬ್ರೀಸಿ ಪೋನಿ ಟೇಲ್ನ ಹೇಳ್ಕೊಡ್ತೀನಿ. ಸಿಂಪಲ್ ಅಪ್ಪ. ಪೋನಿ ಟೇಲ್ ಹಾಕೋದಕ್ಕೆ ಏನು ಬೇಕು? ಒಂದು ರಬ್ಬರ್ ಬ್ಯಾಂಡ್ ಬೇಕು, ಒಂದು ಕೋಂಬ್ ಬೇಕು. ನಾನು ತಗೊಂಡಿದ್ದೀನಿ ಒಂದು ಕೋಂಬಿಲ್ಲಿ ಈ ಥರ ಬ್ಲ್ಯಾಕ್ ರಬ್ಬರ್ ಬ್ಯಾಂಡ್ ಹಾಕ್ತೀನಿ ಅಷ್ಟೇ. ಸೊ ಪೋನಿ ಟೇಲ್ ಹೇಗೆ ಮಾಡ್ತೀನಿ ಗೊತ್ತಾ? ಮತ್ತೆ ಸೇಮ್ ಮೆಥಡ್.
ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 1 ನೋಡೋದ್ರಲ್ಲ, ನಾನು ಈ ಥರ ಮಾಡಿ ಎಲ್ಲ ಕೂದಲನ್ನ ಕಲೆಕ್ಟ್ ಮಾಡ್ತೀನಿ. ಕೂತ್ಕೊಂಡು ಮಾಡೋದ್ರಿಂದ ನನಗೆ ಸ್ವಲ್ಪ ಅನ್ಕಂಫರ್ಟೇಬಲ್ ಆಗ್ತಾ ಇದೆ. ನಿಂತ್ಕೊಂಡು ಮಾಡೋದಲ್ಲ ಯೂಶ್ವಲಿ ಹೇರ್ ಸ್ಟೈಲ್ ಎಲ್ಲ. ಅದಾದಮೇಲೆ ಸ್ಟೆಪ್ 2, ನಾನು ಎಲ್ಲ ಕೂದಲನ್ನ ಚೆನ್ನಾಗಿ ಈ ಥರ ಕೋಂಬ್ ಮಾಡ್ತೀನಿ. ಎಷ್ಟು ಹೈ ಆಗುತ್ತೆ ಅಷ್ಟು ಹೈ ಕೋಂಬ್ ಮಾಡ್ತೀನಿ ನಾನು, ಬಿಕಾಸ್ ನನಗೆ ಲೋ ಪೋನಿ ಅಷ್ಟೊಂದು ಇಷ್ಟ ಆಗಲ್ಲ, ಹೈ ಪೋನಿ ಇಷ್ಟ. ರಬ್ಬರ್ ಬ್ಯಾಂಡ್ ತಗೊಂಡು ಇದನ್ನ ರಬ್ಬರ್ ಬ್ಯಾಂಡಲ್ಲಿ ಸೆಕ್ಯೂರ್ ಮಾಡಿದ್ಮೇಲೆ ಈ ತರ ಟೈಟ್ ಮಾಡ್ತೀನಿ. ಟಡಾ, ನನ್ನ ಹೈ ಪೋನಿ ಆಗೇ ಬಿಟ್ಟು, ಬಟ್ ನಾಟ್ ಡನ್. ವೇಟ್, ಎಲ್ಲ ಪರ್ಫೆಕ್ಟ್ ಆಗಿದೆಯಾ ಇಲ್ವಾ ಅಂತ ನೋಡ್ಬೇಕಲ್ಲ. ಇಲ್ಲೇನಿದೆ ಪರ್ಫೆಕ್ಟ್ ಆಗಿಲ್ಲ ಅಂದ್ರೆ ಸ್ವಲ್ಪ ಈ ತರ ಕೋಂಬ್ ಮಾಡಿ ಅಷ್ಟೇ. ಸೊ ನೈಸ್ ಅಲ್ವಾ? ನನಗೆ ಇಷ್ಟ ಹೈ ಪೋನಿ. ಯಾಕೆ ಇಷ್ಟ ಗೊತ್ತಾ? ಯಾವಾಗಲೂ ಕೂದಲು ಬಿಡ್ತಾನೆ ಇರ್ತೀವ, ನಿಮ್ಮ ಫೇಸ್ ಫೀಚರ್ಸ್ ಕವರ್ ಅಪ್ ಆಗುತ್ತೆ. ಇವಾಗ ನನ್ನ ಶಾರ್ಪ್ ಫೀಚರ್ಸ್ ಎಲ್ಲ ಗೊತ್ತಾಗುತ್ತೆ. ಇಲ್ಲಿ ಕವರ್ ಅಪ್ ಆದ್ರೆ ಇಷ್ಟು ಕವರ್ ಅಪ್ ಆಗುತ್ತೆ ಎರಡು ಕಡೆನೂ ಅಲ್ವಾ, ಕೂದಲು ಬಿಟ್ಟಾಗ. ಸೊ ವ್ಯತ್ಯಾಸ ಇಲ್ಲಿ ಅಂತ ಈ ತರ. ಅದಾದ್ಮೇಲೆ ಈ ರೀತಿ ಪುಷ್ ಮಾಡ್ತೀನಿ. ಯಾಕಂದ್ರೆ ಇವಾಗ ಫ್ಲಾಟ್ ಇದೆ, ನನಗೆ ಫ್ಲಾಟ್ ಇದ್ರೆ ಇಷ್ಟ ಆಗಲ್ಲ. ಸೊ ಸ್ವಲ್ಪ ವಾಲ್ಯೂಮ್ ಕೊಡೋದಕ್ಕೆ ನಾನು ಸ್ವಲ್ಪ ಕೂದಲನ್ನ ತಗೊಂಡು ಈ ತರ ಪುಷ್ ಮಾಡ್ತೀನಿ. ಅನ್ಕೊಂಡಿರ್ಬೋದು ದೊಡ್ಡ ಡ್ರಾಮಾ ಅಪ್ಪ ಎಷ್ಟು ಆಗುತ್ತಾ, ಆ್ಯಂಡ್ ಈ ಥರ ನಾನು ನಿಜವಾಗ್ಲೂ ಮಾಡ್ತೀನ? ಎಸ್, ನಾನು ನಿಜವಾಗ್ಲೂ ಇದೇ ರೀತಿ ಮಾಡೋದು. ಸೊ ಹಾಗಾಗಿ ನಿಮಗೆ ನನ್ನ ಪೋನಿ ಟೇಲ್ ಇಷ್ಟ ಆಗೋದು ಅಷ್ಟೇ. ನನ್ನ ಹಸ್ಬೆಂಡ್ ಹೇಳೋರು, ಅಲ್ಲ ಏನಪ್ಪ ನೀನು ಪೋನಿ ಟೇಲ್ ಬಗ್ಗೆ ವಿಡಿಯೋ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಸಿಂಪಲ್ ಅಲ್ವಾ ಅಂತ. ಬಟ್ ನೋ, ಅವ್ರ ಎದುರುಗಡೆ ವಿಡಿಯೋ ನೋಡೋದಕ್ಕೆ ಕೂತಿದ್ದಾರೆ ಇವಾಗ. ಇಟ್ಸ್ ನಾಟ್ ಸಿಂಪಲ್, ಇಟ್ ನೀಡ್ಸ್ ಪೇಷನ್ಸ್. ಆಗೋಯ್ತು. ನೆಕ್ಸ್ಟ್ ಸ್ಟೆಪ್, ನಾನು ಸ್ವಲ್ಪ ಕೂದಲನ್ನ ನಿಧಾನಕ್ಕೆ ಈ ಥರ ಫುಲ್ ಮಾಡ್ತೀನಿ, ಕೈಯಲ್ಲೇ ಮಾಡ್ತೀನಿ, ಬಿಕಾಸ್ ನನಗೆ ಪ್ರಾಕ್ಟೀಸ್ ಇರೋದ್ರಿಂದ ಅದ್ರ ಪಾಡಕ್ಕೆ ಅದು ಬರುತ್ತೆ. ಯಾವ್ಯಾವ ಕೂದಲು ಎಲ್ಲೆಲ್ಲಿಂದ ಬರಬೇಕು ಅಲ್ಲಲ್ಲಿಂದ ಬರುತ್ತೆ. ಬಟ್ ಈ ಥರ ನಾನು ಕೂದಲನ್ನ ತೆಗಿತೀನಿ. ಲುಕ್ ಸ್ಟೈಲಿಶ್ ನಾ? ಬಟ್ ಯೂಶಲಿ ನನ್ನ ಪೋನಿ ಟೇಲ್ ತುಂಬಾನೇ ಚೆನ್ನಾಗಿರುತ್ತಲ್ಲ, ಬಿಕಾಸ್ ನಾನು ಈ ಥರದ ತುಂಬಾನೇ ಚೆನ್ನಾಗಿರೋ ಆಕ್ಸೆಸರೀಸ್ ಹಾಕ್ತೀನಿ. ಟಡಾ, ನೋಡಿದ್ರಲ್ಲ? ಸೊ ಈ ಥರ ಆಕ್ಸೆಸರೀಸ್ ಹಾಕಿದಾಗ ಅದು ಪೋನಿಟೇಲ್ ಇನ್ನೂ ಹೈಯಾಗಿ ಕಾಣಿಸುತ್ತೆ, ಇನ್ನೂ ಎದ್ದು ಕಾಣಿಸುತ್ತೆ. ಹಾಗೆಯೇ ನೀವು ಅನ್ಕೋಬೋದು, ನನ್ನ ಪೋನಿ ತುಂಬಾ ಟೈಟ್ ಆಗಿದೆ, ಇರಿಟೇಟ್ ಆಗ್ತಾ ಇದೆ, ನನಗೆ ನೋ ಚಾನ್ಸ್. ನಾನು ಆಯ್ಕೆ ಮಾಡಿರುವಂಥ ರಬ್ಬರ್ ಬ್ಯಾಂಡ್ ಕೂಡ ಮ್ಯಾಟರ್ ಆಗುತ್ತೆ. ಸೊ ತುಂಬಾ ಸಾಫ್ಟ್ ಆಗಿರೋದು, ಒಳ್ಳೆ ಕ್ವಾಲಿಟಿದು ಯೂಸ್ ಮಾಡಬೇಕಾಗುತ್ತೆ. ಎಲ್ಲ ಕೂದಲಿಗೆ ಹಾರ್ಶ್ ಕೆಮಿಕಲ್ಸ್ ಸೂಟ್ ಆಗಲ್ಲ, ಎಲ್ಲರಿಗೂ ಎಕ್ಸ್ಪೆನ್ಸಿವ್ ಬ್ರ್ಯಾಂಡ್ಸ್ ಯೂಸ್ ಮಾಡೋದಕ್ಕಾಗಲ್ಲ. ಬಟ್ ನಮ್ಮಲ್ಲಿ ಇಂಡಿಯನ್ಸ್ ಆಗಿ ಆಯುರ್ವೇದಿಕ್ ಪ್ರಾಡಕ್ಟ್ಸ್ನ ತುಂಬಾನೇ ಇಷ್ಟಪಡ್ತೀವಿ. ಅಂತ ಒಂದು ಬ್ರ್ಯಾಂಡ್ ಇವತ್ತು ನಾನು ಮಾತಾಡ್ತಾ ಇರೋದು ಸೇಸಾ ಆಯುರ್ವೇದಿಕ್ ಹೇರ್ ಸ್ಪಾ ಕಿಟ್ ಬಗ್ಗೆ. ಇದು ಬ್ಯೂಟಿಫುಲ್ ಕಿಟ್. ಈ ಒಂದು ಪುಟಾಣಿ ಕಿಟ್ ಅಲ್ಲಿ ನಿಮ್ಮ ಹೇರ್ಗೆ ಬೇಕಾಗಿರುವಂತಹ 4 ಪ್ರಾಡಕ್ಟ್ಸ್ ಬರುತ್ತೆ. ಫಸ್ಟ್ ಹೇರ್ ವೈಟಲೈಸರ್, ಅಂದ್ರೆ ತಲೆಗೆ ಎಣ್ಣೆ ಹಾಕ್ತಿವಲ್ಲ ಅದು. ಅದಾದ್ಮೇಲೆ 2 ಸ್ಯಾಶೆಟ್ ಶಾಂಪೂ ಬರುತ್ತೆ ಈ ತರದ್ದು. ಇನ್ನ 3ನೇ ಪ್ರಾಡಕ್ಟ್ ಬರೋದು ನಿಮಗೆ ಹೇರ್ ಮಾಸ್ಕ್. ಅದ್ರ ಜೊತೆಗೆ ಫೈನಲಿ 4ನೇದು ನಿಮಗೆ ಹೇರ್ ಆಯಿಲ್ ಲೋಷನ್ ಅಂತಾನೆ ಹೇಳ್ಬೋದು. ಇದೇನಿದು ಹೇರ್ನ ತುಂಬಾನೇ ಚೆನ್ನಾಗಿ ಲಾಂಗ್ ಟೈಮ್ಗೆ ಕಂಡೀಷನಿಂಗ್ ರೀತಿನಲ್ಲಿ ಇರುತ್ತೆ. ಇದು ಈ 4 ಪ್ರಾಡಕ್ಟ್ಸ್ ಹೇಗೆ ಯೂಸ್ ಮಾಡೋದು, ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅಂತ ಇವತ್ತು ನಿಮಗೆ ಕಂಪ್ಲೀಟ್ ಡೆಮೋ ಗೊತ್ತಾಗುತ್ತೆ. ಸೊ ಸ್ಟಾರ್ಟಿಂಗ್ ವಿತ್ ದ ಫಸ್ಟ್ ಪ್ರಾಡಕ್ಟ್, ಇದು ಹೇರ್ ವೈಟಲೈಸರ್ ಅಂತ ಹೇಳ್ತೀವಿ. ಫಸ್ಟ್ ಥಿಂಗ್, ಹೇರ್ ವೈಟಲೈಸರ್ ಅಂದ್ರೆ ತಲೆಗೆ ಹಾಕೋಬೇಕಾಗಿರುವಂಥ ಎಣ್ಣೆ. ಇದರಲ್ಲಿ 19 ಹರ್ಬ್ಸ್ ಆ್ಯಂಡ್ 11 ಆಯಿಲ್ಸ್ನ ಕಂಬೈನ್ ಮಾಡಿರುವಂಥ ಒಂದು ಆಯುರ್ವೇದಿಕ್ ಹೇರ್ ಆಯಿಲ್ ಇದು. ಇದನ್ನು ಹಾಕಿದ್ರೆ ನಿಮ್ಮ ಹೇರ್ ಡ್ಯಾಮೇಜ್ ಆಗಲ್ಲ, ಹೇರ್ ಗ್ರೋತ್ನ ಇನ್ಕ್ರೀಸ್ ಮಾಡುತ್ತೆ. ಅದಾದಮೇಲೆ ನಿಮ್ಮ ಹೇರ್ ಫಾಲ್ ಇದೆಯಲ್ಲ ಅದನ್ನು ರೆಡ್ಯೂಸ್ ಆಗುತ್ತೆ. ಸ್ಪೆಷಲಿ ನನ್ನಂಥವ್ರಿಗೆ ಯಾರಿಗೆಲ್ಲ ಈ ಥರ ಹೇರ್ ಫಾಲ್ ಇದೆ, ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಬಿಕಾಸ್ ನೀವು ನೋಡಿದ್ದೀರಾ ಸ್ಟಾರ್ಟಿಂಗಲ್ಲಿ ಅಪ್ಪ ನನಗಿರುವಂಥ ಹೇರ್ ಫಾಲ್. ಎನಿವೇಸ್, ಇದೆಲ್ಲ ಡೀಟೇಲ್ಸ್ ನಿಮಗೆ ಇದರಲ್ಲಿ ಬರೀತಾರೆ, ಇದನ್ನು ಹೇಗೆ ಯೂಸ್ ಮಾಡೋದು ಆ್ಯಂಡ್ ಇದು ಯಾಕೆ ಒಳ್ಳೆಯದು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಆಯುರ್ವೇದಿಕಲ್ಲಿ ನಮಗೆ ಪ್ರಾಡಕ್ಟ್ಸ್ ಏನೆಲ್ಲ ಇದೆ ಅಂತ ಗೊತ್ತಾಗಲ್ಲ. ಬಟ್ ಇದರಲ್ಲಿ ಯಾವುದೆಲ್ಲ ಪ್ರಾಡಕ್ಟ್ಸ್ ಹಾಕಿದ್ದಾರೆ, 19 ಹರ್ಬ್ಸು, 11 ಆಯಿಲ್, ಅದೆಲ್ಲ ಇಲ್ಲಿ ಬರ್ತಿದ್ದಾರೆ, ವಿಚ್ ಇಸ್ ಅ ಗುಡ್ ಥಿಂಗ್. ಬಿಕಾಸ್ ಇಲ್ಲ ಅಂದರೆ ನನ್ನ ಹಸ್ಬೆಂಡ್ ನನಗೆ ಈ ಥರದ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದಕ್ಕೆ ಬಿಡಲ್ಲ. ಸೆಕೆಂಡ್ ಥಿಂಗ್ ಬಂದುಬಿಟ್ಟು, ಇದರಲ್ಲಿ ನಿಮಗೆ 2 ಈ ಥರದ ಸ್ಯಾಶೆಟ್ ಸಿಗುತ್ತೆ. ಇದು ಶಾಂಪೂ. ಇದು ಒಂದ್ಸತಿ ನೀವು ಸ್ನಾನ ಮಾಡಬೇಕಾದ್ರೆ, ತಲೆಗೆ ಸ್ನಾನ ಮಾಡಬೇಕಾದ್ರೆ ಯೂಸ್ ಮಾಡ್ಬೋದು. ಲಾಂಗ್ ಹೇರ್ ಇರೋರಿಗೆ, ಶಾರ್ಟ್ ಹೇರ್ ಇರೋರಿಗೆ ಅರ್ಧನೇ ಸಾಕಾಗುತ್ತೆ. ಇದರಲ್ಲಿ 17 ಹರ್ಬ್ಸ್ನ ಕಂಬೈನ್ ಮಾಡಿರುವಂಥದ್ದು ಶಾಂಪೂ ಇದು. ಇದು ನಿಮ್ಮ ಹೇರ್ನ ತುಂಬಾನೇ ಸಾಫ್ಟ್ ಆ್ಯಂಡ್ ಸಿಲ್ಕಿಯಾಗಿ ಇರುತ್ತೆ.
ಶಾಂಪು ಯಾವ ರೀತಿ ಯೂಸ್ ಮಾಡಬೇಕು ಅಂದರೆ ಸ್ವಲ್ಪ ಶಾಂಪು ತಗೊಂಡು ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ ಡೈಲ್ಯೂಟ್ ಮಾಡಬೇಕು. ಇಲ್ಲಾಂದರೆ ತುಂಬಾ ಹಾರ್ಶ್ ಆಗಿರುತ್ತಲ್ಲ ನಮ್ಮ ಕೂದಲಿಗೆ, ಅದು ಒಳ್ಳೇದಲ್ಲ. ಆ್ಯಂಡ್ ಜಾಸ್ತಿ ಸತಿ ನೀವು ಯೂಸ್ ಮಾಡ್ಬೋದು. ಡೈಲ್ಯೂಟ್ ಮಾಡಿದಷ್ಟು ಜಾಸ್ತಿ ಫೋಮ್ ಬರುತ್ತೆ. ಸೊ ತುಂಬಾ ಚೆನ್ನಾಗಿ ಮಸಾಜ್ ಮಾಡ್ಬೋದು. ಆ್ಯಂಡ್ ನೆನಪಿರಲಿ ನಿಮಗೆ, ಯಾವತ್ತಿದ್ರೂ ಶಾಂಪೂನ ನಾವು ಸ್ಕ್ಯಾಲ್ಪ್ಗೆ ಹಾಕಬೇಕು. ಜಾಸ್ತಿ ಇಲ್ಲಿ ಲೋವರ್ ಪೋರ್ಷನ್ಗೆ ಹಾಕಕ್ಕೆ ಹೋಗಬಾರ್ದು. ಜಾಸ್ತಿ ಹಾಕಿದಷ್ಟು ಲೋವರ್ ಪೋರ್ಷನ್ಗೆ ತುಂಬಾ ಡ್ರೈ ಆಗುತ್ತೆ. ಶಾಂಪೂ ಆದಮೇಲೆ ಥರ್ಡ್ ಸ್ಟೆಪ್ ಹೇರ್ ಮಾಸ್ಕ್ನ ಯೂಸ್ ಮಾಡಬೇಕು. ಇದರಲ್ಲಿ ಕೆಯೋಲಿನ್ ಹಾಗೆಯೇ ಆಲ್ಮಂಡ್ ಆಯಿಲ್ನ ಉಪಯೋಗಿಸಿರೋದ್ರಿಂದ ಇದೇನು ಮಾಡುತ್ತೆ, ನಿಮ್ಮ ಹೇರ್ ಹೆಲ್ತ್ ಇದೆಯಲ್ಲ ಅದನ್ನು ರೀಸ್ಟೋರ್ ಮಾಡುತ್ತೆ. ಆ್ಯಂಡ್ ನೆನಪಿರಲಿ, ಯಾವತ್ತಿದ್ರೂ ಮಾಸ್ಕ್ನ ಸ್ಕ್ಯಾಲ್ಪ್ಗೆ ಹಾಕಿಬಿಟ್ಟು ಡ್ಯಾಮೇಜ್ ಮಾಡಬಾರ್ದು. ಸ್ಕ್ಯಾಲ್ಪ್ನ ಯಾವತ್ತಿದ್ರೂ ಇಲ್ಲಿಂದ ಇಲ್ಲಿ ತನಕ ಹಾಕಬೇಕು, ಸ್ಪೆಷಲಿ ಫಾರ್ ದ ಬಾಟಮ್ ಆಫ್ ಯೋರ್ ಹೇರ್. ಮಾಸ್ಕ್ ಯೂಸ್ ಮಾಡಬೇಕಾದ್ರೆ ಇದನ್ನು 5 to 10 ಮಿನಿಟ್ಸ್ ಆದರೂ ಮಿನಿಮಮ್ ಆಗಿ ನಿಮ್ಮ ಕೂದಲಲ್ಲಿ ಬಿಡಬೇಕು, ಸೊ ದಟ್ ಅದು ಚೆನ್ನಾಗಿ ಕೂದಲಿಗೆ ಅಬ್ಸಾರ್ಬ್ ಆಗುತ್ತೆ. ಮೂರನೇದು ಸೇಸಾ ಅವರ ನಾನ್ ಸ್ಟಿಕ್ಕಿ ಹೇರ್ ಆಯಿಲಿಂಗ್ ಲೋಷನ್. ಇದೇನು ಗೊತ್ತಾ, ಸಿರಮ್ ಥರ ಆ್ಯಕ್ಟ್ ಮಾಡುತ್ತೆ. ನೀವು ಸ್ನಾನ ಮಾಡಿ ಬಂದಿರ್ತೀರಲ್ಲ, ಆವಾಗ ಕೂದಲನ್ನ ಪೂರ್ತಿ ಡ್ರೈ ಆಗೋದಕ್ಕೆ ಬಿಡಬೇಡಿ. ಅದ ಡ್ರೈ ಇರಬೇಕಾದ್ರೇ ಒಂದು ಸ್ವಲ್ಪ ವೆಟ್ ಆಗಿರುತ್ತಲ್ಲ, ಆವಾಗಲೇ ನೀವು ಇದನ್ನು ಅಪ್ಲೈ ಮಾಡಬೇಕು. ಯಾಕೆ ಅಪ್ಲೈ ಮಾಡ್ತೀರಾ ಅಂದರೆ ಲಾಂಗ್ ಲಾಸ್ಟಿಂಗ್ ಆಗಿ ಇದು ನಿಮ್ಮ ಕೂದಲನ್ನ ಫ್ರಿಜ್ ಫ್ರೀ ಆಗಿ ಇರುತ್ತೆ, ಅಂದರೆ ಡ್ರೈನೆಸ್ ಇರಲ್ಲ. ಆ್ಯಂಡ್ ತುಂಬಾ ಸಿಲ್ಕಿಯಾಗಿ ಸಿಕ್ಕಿರುತ್ತಲ್ಲ, ಅದು ಟ್ಯಾಂಗಲ್ಸ್ ಎಲ್ಲ ಇರುತ್ತಲ್ಲ, ಅದೆಲ್ಲ ಇರದೇ ಇರೋ ರೀತಿಯಲ್ಲಿ ನಿಮ್ಮ ಕೂದಲನ್ನ ಕಾಪಾಡುತ್ತೆ. ನಿಮಗೂ ನಂತರ ಮನೆಯಲ್ಲೇ ಹೇರ್ ಸ್ಪಾ ಮಾಡಿಸ್ಬೇಕು ಅಂದರೆ ಸೇಸಾ ಅವರ ಈ ಒಂದು ಆಯುರ್ವೇದಿಕ್ ಹೇರ್ ಸ್ಪಾ ಕಿಟ್ನ ತರಿಸಿ. ಬಿಕಾಸ್ ಇದು ಬರೋದು ತುಂಬಾ ಚಿಕ್ಕ ಚಿಕ್ಕ ಸ್ಯಾಶೆಟ್ಸ್ ಅಲ್ಲಿ, ಇದು 1-2 ಟೈಮ್ಸ್ ಅಲ್ಲೇ ಖಾಲಿ ಆಗುತ್ತೆ. ಇಷ್ಟ ಆದರೆ ನೀವು ಮತ್ತೆ ತರಿಸ್ಬೋದಲ್ಲ, ದ್ಯಾಟ್ಸ್ ಅ ಗ್ರೇಟ್ ಥಿಂಗ್. ಆ್ಯಂಡ್ ನಿಮಗಂತ ನನ್ನ ಕಡೆ ನಮ್ಮದು ಸ್ಪೆಷಲ್ ಆಫರ್ ಕೋಡ್ ಇದೆ, VDHS25 ಅಂತ ಯೂಸ್ ಮಾಡಿದ್ರೆ ನಿಮಗೆ 25% ಆಫರ್ ಸಿಗುತ್ತೆ ಓನ್ಲಿ ಆನ್ ಸೇಸಾ ವೆಬ್ಸೈಟ್. ಸೊ ಮಿಸ್ ಮಾಡದೆ ಇದನ್ನು ಪರ್ಚೇಸ್ ಮಾಡಿ, ಬಿಕಾಸ್ ನಿಮಗೆ ನಂತರ ಹೇರ್ ಬ್ಯೂಟಿಫುಲ್ ಸ್ಪಾ ಟ್ರೀಟ್ಮೆಂಟ್ ಮನೆಯಲ್ಲೇ ಮಾಡ್ಕೋಬಹುದು. ನಾನು ಕೂದಲನ್ನ ಯಾವ ರೀತಿ ಮೇಂಟೈನ್ ಮಾಡ್ತೀನಿ, ನಾನು ಹೇರ್ ಸ್ಟ್ರೈಟ್ನಿಂಗ್ ಮುಂಚೆ ಯೂಸ್ ಮಾಡೋಂಥ ಪ್ರಾಡಕ್ಟ್ಸ್ ಅಂತ ಹಿಡಿದು ನನ್ನ ಪೋನಿ ಟೇಲ್, ಹಾಗೆಯೇ ಮನೆಯಲ್ಲೇ ಸೆಲೂನ್ ಸ್ಟೈಲ್ ಆಗಿರುವಂತಹ ನೀವು ಹೇರ್ ಸ್ಪೈನ ಯಾವ ರೀತಿ ಮಾಡ್ಬೋದು ಅಂತ ತಿಳಿಸ್ಕೊಡ್ತೀನಿ. ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್. ಆ್ಯಂಡ್ ನೀವು ಈ ಥರದ ಪೋನಿ ಟೇಲ್ನ ಟ್ರೈ ಮಾಡಿದ್ರೆ ನನಗೆ ಇನ್ಸ್ಟಾಗ್ರಾಮ್ನಲ್ಲಿ ಮಿಸ್ ಮಾಡದೆ ಫೋಟೋಸ್ನ ಕಳಿಸೋದನ್ನ ಮರಿಬೇಡಿ, ತುಂಬಾ ಖುಷಿ ಆಗುತ್ತೆ. ಆಲ್ ರೈಟ್, ಐ ಹೋಪ್ ದಿಸ್ ವಿಡಿಯೋ ವಾಸ್ ವೆರಿ ಇನ್ಫಾರ್ಮೇಟಿವ್ ಆ್ಯಂಡ್ ಹೆಲ್ಪ್ಫುಲ್. ನಿಮಗೆ ಈ ಥರದ ವಿಡಿಯೋಸ್ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕ್ತಾನೆ ಇರಿ. ನೆಕ್ಸ್ಟ್ ಯಾವ ಹೆಲ್ತ್ ರಿಲೇಟೆಡ್ ಟಾಪಿಕ್ಸ್ ಜೊತೆ ಬರಬೇಕು, ಬ್ಯೂಟಿ ಆ್ಯಂಡ್ ಸ್ಕಿನ್ ಕೇರ್ ಟಾಪಿಕ್ಸ್ ಜೊತೆ ಬರಬೇಕು ಅಂತ ನಾನು ಡೆಫಿನೆಟ್ ಆಗಿ ನನ್ನ ಹಸ್ಬೆಂಡ್ ಜೊತೆ ಡಿಸ್ಕಸ್ ಮಾಡಿ ಇಬ್ರು ಸೇರ್ಬಿಟ್ಟು ಒಂದು ಸ್ಪೆಷಲ್ ಆಗಿರೋಂಥ ವಿಡಿಯೋಸ್ ನಿಮಗೋಸ್ಕರ ಮಾಡ್ತಾನೆ ಇರ್ತೀವಿ. ಪ್ರೀತಿ ಸದಾ ಹೀಗೆ ಇರಲಿ. ನಿಮ್ಮ ಕನೆಕ್ಟನ್ನು ಸದಾ ಪ್ರೋತ್ಸಾಹಿಸಿ. ಲಾಟ್ಸ್ ಆಫ್ ಲವ್. ಬಾಯ್.